ತೌಕ್ತಿ ಚಂಡಮಾರುತದಿಂದಾಗಿ ಶೆಡ್, ರಸ್ತೆ, ತೆಂಗಿನ ಮರಗಳನ್ನೆಲ್ಲ ಕಳೆದುಕೊಂಡಿದ್ದೇವೆ. ಇಲ್ಲಿನ ಮೀನುಗಾರರ ಜ್ವಲಂತ ಸಮಸ್ಯೆಗಳ ಕುರಿತು ಸಚಿವರು ಪರಿಶೀಲನೆ ನಡೆಸದೆ ತರಾತುರಿಯಲ್ಲಿ ವಾಪಸ್ ಹಾಕಿದ್ದಾರೆ. ಕಡಲ್ಕೊರೆತ ಪ್ರದೇಶಗಳಿಗೆ ಭೇಟಿ ನೀಡಿ ಫೋಟೋಗೆ ಪೋಸ್ ಕೊಟ್ಟು ಹೋಗುವುದಲ್ಲ. ಇವರೇನು ಮೀನುಗಾರರ ಸಮಸ್ಯೆಗಳನ್ನು ಆಲಿಸಲು ಬಂದಿದ್ದ ಅಥವಾ ಶೋಕಿ ಮಾಡಲು ಬಂದಿದ್ದ ಎಂದು ಕಂದಾಯ ಸಚಿವ ಆರ್ ಅಶೋಕ್ ವಿರುದ್ಧ ಮೀನುಗಾರರು ಕಿಡಿಕಾರಿದ್ದಾರೆ. ಕಂದಾಯ ಸಚಿವ ಆರ್ ಅಶೋಕ್ ಅವರು ಮರವಂತೆಯ ಕಡಲ್ಕೊರೆತ ಪ್ರದೇಶಗಳಿಗೆ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿಯವರ ಜೊತೆ ಭೇಟಿ ನೀಡಿ ತರಾತುರಿಯಲ್ಲಿ ತೆರಳಿದ ಬಳಿಕ ಮಾಧ್ಯಮಗಳ ಮುಂದೆ ಸಚಿವರ ಬೇಜವಾಬ್ದಾರಿಯ ನಡೆಯ ಕುರಿತು ಮೀನುಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತೌಕ್ತಿ ಚಂಡಮಾರುತದಿಂದಾಗಿ ನಮ್ಮ ಭೂಮಿ ಕಡಲು ಆವರಿಸಿಕೊಂಡಿದೆ. ನಮಗೆ ವರದಾನವಾಗಿದ್ದ ತೆಂಗಿನ ಮರಗಳು ಕಡಲು ಸೇರಿಕೊಂಡಿವೆ. ಶೆಡ್ ಹಾಗೂ ನಮ್ಮ ಜೀವನಾಡಿಯಾಗಿದ್ದ ರಸ್ತೆಗಳು ಸಂಪೂರ್ಣ ಹಾನಿಯಾಗಿವೆ. ಇಷ್ಟೆಲ್ಲ ಕಳೆದುಕೊಂಡರೂ ಕೂಡ ನಮಗೆ ಕಿಂಚಿತ್ ಸಾಂತ್ವನ ಹೇಳುವ ಸೌಜನ್ಯತೆ ಸಚಿವರಿಗಿಲ್ಲ. ನಮ್ಮ ಬೇಡಿಕೆಗಳನ್ನು ಆಲಿಸದೆ, ನಮ್ಮ ಜೊತೆ ಚರ್ಚಿಸದೆ ಹಾಗೆ ವಾಪಸ್ ಆಗಿದ್ದಾರೆ. ಕೇವಲ ಭೇಟಿ ನೀಡಿ ಫೋಟೋ ಕ್ಲಿಕ್ಕಿಸಿಕೊಂಡು ಹೋದರೆ ನಮ್ಮ ಸಮಸ್ಯೆಗಳಿಗೆ ಮುಕ್ತಿ ಸಿಗ್ತದಾ ಎಂದು ಪ್ರಶ್ನಿಸಿದ್ದಾರೆ. ನಮ್ಮೆಲ್ಲ ಮನೆಗಳು ಸಮುದ್ರ ಪಾಲಾಗುತ್ತಿದೆ ಎಂದು ಹೆದ್ರೆ ನಾವೆಲ್ಲರೂ ಜೊತೆಯಾಗಿ ಸುರಿಯುವ ಮಳೆಯಲ್ಲೇ ಮರಳಿನ ಚೀಲಗಳನ್ನು ತಡೆಗೋಡೆಯಾಗಿ ಮಾಡಿಕೊಂಡಿದ್ದೇವೆ. ನಮ್ಮ ಕುಟುಂಬಗಳ ರಕ್ಷಣೆಗಾಗಿ ಕೆಲಸ ಮಾಡುವುದು ನಾವು, ಫೋಟೋಗೆ ಪೋಸ್ ಕೊಡುವುದು ಇವರು. ಹೀಗಾಗಿ ಮುಂದೆ ಯಾವುದೇ ಜನಪ್ರತಿನಿಧಿಗಳು ಮರವಂತೆ ಕಡಲ್ಕೊರೆತ ಪ್ರದೇಶಗಳಿಗೆ ಭೇಟಿ ನೀಡಿದ್ರೆ ನಾವ್ಯಾರೂ ಬರುವುದಿಲ್ಲ ಎಂದು ಮೀನುಗಾರರ ಮುಖಂಡರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚು ಇರೋದಂಥ ಕಾಂಕ್ರೀಟ್ ರಸ್ತೆ, ಕಳೆದ ಒಂದು 4-5 ತಿಂಗಳಿಂದ ಮಾಡಿದಂಥ ಕಾಂಕ್ರೀಟ್ ರಸ್ತೆ ಪೂರ್ತಿ ಅಲೆಯ ಅಬ್ಬರಕ್ಕೆ ಅದು ಪೂರ್ತಿ ಬಿದ್ದು ಸಮುದ್ರಕ್ಕೆ ಬಿದ್ದೋಗಿದೆ, ಸೇರಿದೆ. ಸ್ವತಃ ನಾನು ಕೂಡ ಇಲ್ಲಿ ಬಂದು ನೋಡಿದ್ದೀನಿ. ಭಾಳ ದೊಡ್ಡ ಹಾನಿಯಾಗಿದೆ ಇಲ್ಲಿ. ಮನೆಗಳಿಗೂ ಭಾಳಷ್ಟು ನೀರು ನುಗ್ಗಿದೆ. ಸುಮಾರು ಈ ಭಾಗದಲ್ಲಿ, ಈ ತಾಲೂಕಲ್ಲಿ ಸುಮಾರು 106 ಮನೆಗಳು ಹಾನಿಯಾಗಿದೆ. 106 ಮನೆಗಳ ಹಾನಿಯಾಗಿದೆ. ಒಬ್ಬರು ಎಲೆಕ್ಟ್ರಿಫಿಕೇಶನ್ ಇಟ್ಟಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ತೆಂಗಿನ ಮರಗಳು ಮುಚ್ಚಿ ಹೋಗಿದೆ, ಅದೆಲ್ಲ ಪೂರ್ತಿ. ಅದೇ ರೀತಿ ಸಾರ್ವಜನಿಕವಾಗಿ ರಸ್ತೆಗಳು, ಸೇತುವೆ, ಕಟ್ಟಡಗಳು ಕೂಡ ಭಾಳಷ್ಟು ಹಾನಿಯಾಗಿದೆ. ಈಗಾಗಲೇ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೀನಿ. ಎಷ್ಟು ಹಾನಿಯಾಗಿದೆ ಅಂದಾಜು ಮಾಡುವಂಥದ್ದು, ಬೆಳೆ ಹಾನಿಯಾಗಿರೋಂಥ ಬೆಳೆ ಹಾನಿಯನ್ನು ಅಂದಾಜು ಮಾಡುವಂಥದ್ದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದೀನಿ. ಅದೇ ರೀತಿ PWD ಇರ್ಬೋದು, RDPR ಇರ್ಬೋದು, ರಸ್ತೆಗಳೇನಿದೆ 555 ಕಿಲೋಮೀಟರ್ ಕರಾವಳಿ ಇರುವಂಥ ಉಡುಪಿ ಜಿಲ್ಲೆಯಲ್ಲಿ ದೊಡ್ಡ ಕ್ಷೇತ್ರ ಕರಾವಳಿ ಇರುವಂಥದ್ದು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಶಿರೂರಿನಿಂದ ಹಿಡಿದು ಅಪ್ ಟು ಗಂಗೊಳ್ಳಿವರೆಗೆ ಭಾಳಷ್ಟು ಮನೆ ನಾಶ ಆಗಿದೆ, ತೆಂಗಿನ ಮರ ನಾಶ ಆಗಿದೆ, ಎಲೆಕ್ಟ್ರಿಸಿಟಿ ಹೋಗಿದೆ, ರೋಡ್ಸ್ ಹೋಗಿದೆ. ನಿನ್ನೆ 3 ದಿವಸದಿಂದ ಜನರ ಅಹವಾಲು ಕೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೋವಾಗಿದೆ. ಪ್ರತಿ ಮನೆಯಲ್ಲಿಯೂ ಹಾಹಾಕಾರ. ಈ ಕಂಚುಗೋಡು ಅನ್ನುವಂಥ ಇದರಲ್ಲಿ ಗಂಗೊಳ್ಳಿ ಹತ್ರ ಹೇಳ್ತಾರೆ ಜನ, ನಾವು ತೆಂಗಿನಕಾಯಿ ಬೊಂಡ ಮಾರಿಯೇ ಜೀವನ ಮಾಡುವಂಥವರು, ನಮಗೆ ಈ ಮರ ಬಿದ್ದದ್ರಿಂದ ಜೀವನ ಮಾಡಲಿಕ್ಕೂ ಕಷ್ಟ ಆಗಿದೆ. ನಾವು ಹೊಸ ಕಟ್ಟಿದ ಮನೆಯಲ್ಲಿ ಪೂರ ನೀರು ಬಂದು ಹಾಳಾಗಿ ಹೋಗಿದೆ. ನಮಗೆ ಮನೆ ಕಟ್ಟಲಿಕ್ಕೂ ಇಲ್ಲ. ನಮಗೇನಾದರೂ ಅಂತ ಮಾಡಿದರೆ ಇನ್ನೊಂದು ಮಳೆ ಬಂದಾಗ ಭಾಗಶಃ ಅಂತ ಏನಾದರೂ ನೀವು ಇದು ಮಾಡಿದರೆ ಇನ್ನೊಂದು ಮಳೆ ಬಂದು ಪೂರ ಹೋಗುತ್ತೆ. ನೀವು ನಮಗೆ ಕೊಡುವುದಾದರೆ ಪೂರ ಕೊಟ್ಬಿಡಿ, ಕರೆಕ್ಟ್ ಕೊಟ್ಬಿಡಿ, ಹೋದಕ್ಕೆ 50% ಮೇಲೆ ಹೋಗಿದ್ದು ಕೊಟ್ಬಿಡಿ. ನೀವು ಭಾಗಶಃ ಅಂತ ಹಾಕಿದ್ರೆ ನಮ್ಗೆ ಕೊಟ್ಟು ಇದ್ದಾಗ ಆಗುತ್ತೆ ಎನ್ನುವ ಅಹವಾಲನ್ನು ನಾನು ಕೇಳಿ ನಾನು ಭಾಳ 3 ದಿವಸದಿಂದ ನನ್ನ ಮಾನಸಿಕವಾಗಿ ನೋವಾಗಿದೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.